ಸುಮಾರು 12 ಗ್ರಾಮಗಳಿಗೆ ಸಂಬಂಧಪಟ್ಟಿರುವ ಶಿರ್ತಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆಸುಪಾಸಿನ ಅನಾರೋಗ್ಯ ಪೀಡಿತರು ತುರ್ತು ಚಿಕಿತ್ಸೆಗಾಗಿ ಜ್ವರ, ಬಿಪಿ, ಶುಗರ್, ಗರ್ಭಿಣಿಯರು ತಪಾಸಣೆಗೆ ಮತ್ತು ಗಾಯಗಳಾದರೆ ಡ್ರೆಸ್ಸಿಂಗ್ ಮಾಡಲು ಬಡವರು ಇಲ್ಲಿಗೆ ಬರಬೇಕಾಗುತ್ತೆ. ಆದರೆ ಇಲ್ಲಿ ತಪಾಸಣೆ ನಡೆಸಿ ಚಿಕಿತ್ಸೆ ನೀಡಲು ವೈದ್ಯರೇ ಇಲ್ಲದಿರೋದ್ರಿಂದ ಶಿರ್ತಾಡಿಯಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಮೂಡಬಿದ್ರೆಯ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬರಬೇಕಿದೆ. ಈ ಮೊದಲು ಇಲ್ಲಿ ಹಲವಾರು ವೈದ್ಯರು ಸೇವೆ ನೀಡಿದ್ದು ಇಂದಿಗೂ ಜನರಲ್ಲಿ ನೆನಪಿಡುವಂತಹ ಸಾರ್ಥಕ ಸೇವೆಗೈದಿದ್ದಾರೆ ಡಾಕ್ಟರ್ ಕಾಮತ್, ಬಿಬಿ ಶೆಣೈ, ಡಾಕ್ಟರ್ ಪ್ರಕಾಶ್, ಡಾಕ್ಟರ್ ನಸೀಬಾ, ಡಾಕ್ಟರ್ ಹಾದಿಯಾ ಹೀಗೆ ಹಲವು ಮಂದಿ ವೈದ್ಯರು, ಸಿಸ್ಟರ್ಸ್ ಇದ್ರು. ಕಾಂಪೌಂಡರ್ ಬಾಬಣ್ಣ, ಪಿಕೆ ರಾಜಣ್ಣ, ರೋಗಿಗಳಿಗೆ ಅಡುಗೆ ಮಾಡಿಕೊಡುತ್ತಿದ್ದ ಶಿರ್ತಾಡಿಯ ಗೀತಾ ಅವರ ಹೆಸರು ಶಾಶ್ವತವಾಗಿ ನೆನಪಿನಲ್ಲಿರುವವರು. ಇಲ್ಲಿ 4-5 ಬೆಡ್ಗಳ ವ್ಯವಸ್ಥೆ ಇದ್ದು ಬೇರೆ ಬೇರೆ ಕಾಯಿಲೆಯ ರೋಗಿಗಳು ಸಹಿತ ಹೆರಿಗೆಯಾಗವರು ಇಲ್ಲೇ ದಾಖಲಾಗುತ್ತಿದ್ದರು. ಸಾಕಷ್ಟು ಸಂಖ್ಯೆಯ ಸಿಬ್ಬಂದಿಗಳು ಇದ್ದುದರಿಂದ ಈ ಆಸ್ಪತ್ರೆ 24 ಗಂಟೆಯೂ ಸೇವೆಯನ್ನು ಒದಗಿಸುತ್ತಿತ್ತು. ಶಿರ್ತಾಡಿ, ವಾಲ್ಪಾಡಿ, ಅಳಿಯೂರು, ದರೆಗುಡ್ಡೆ, ಮಾಂಟ್ರಾಡಿ, ಬೋರುಗುಡ್ಡೆ, ಪೆರಾಡಿ, ಸಾವ್ಯ, ಕಾಶಿಪಟ್ನ, ಪಡುಕೊಣಾಜೆ, ಮೂಡುಕೊಣಾಜೆ, ಮಕ್ಕಿ, ಮರೋಡಿ, ದಡ್ಡಾಲ್ ಪಲ್ಕೆ, ಆನೆಗುಡ್ಡೆ ಹೀಗೆ ಇನ್ನೂ ಕೆಲವು ಊರುಗಳ ಬಡ ರೋಗಿಗಳಿಗಿದ್ದದು ಇದೇ ಸರ್ಕಾರಿ ಆಸ್ಪತ್ರೆ. ಅದೆಷ್ಟೋ ಜನರ ಪಾಲಿನ ಆಶಾಕಿರಣವಾಗಿದ್ದ ಆಸ್ಪತ್ರೆ ಇದೀಗ ಸಿಬ್ಬಂದಿಗಳ ಕೊರತೆಯಿಂದ ಬಳಲ್ತಾ ಇದೆ. ಈ ಆಸ್ಪತ್ರೆಗೆ ಖಾಯಂ ವೈದ್ಯರಿಲ್ಲ, ಒಬ್ಬರೇ ಸ್ಟಾಫ್ ನರ್ಸ್ ಇರೋದು. ಸಿಬ್ಬಂದಿಗಳಿದ್ರೂ ಅವರಿಗೆ ಫೀಲ್ಡ್ ವರ್ಕ್ ಜವಾಬ್ದಾರಿ. ಮದ್ದಿಗೆಂದು ಬರುವ ರೋಗಿಗಳನ್ನು ಚೆನ್ನಾಗಿ ವಿಚಾರಿಸುತ್ತಾರೆ. ಮದ್ದು ಕೊಡಲು ವೈದ್ಯರನ್ನೇ ಸಂಪರ್ಕಿಸಬೇಕಾಗುತ್ತೆ. ಇಲ್ಲಿ ವಾರವಿಡೀ ದಿನದ 24 ಗಂಟೆಯೂ ಸೇವೆ ಬೇಕು. ಸುತ್ತಮುತ್ತಲಿನ ಜನರಿಗೆ ಇದು ಕೇಂದ್ರಾಸ್ಪತ್ರೆಯಾಗಬೇಕು, ಖಾಯಂ ವೈದ್ಯರು ಬೇಕು ಅಂತ ಹೋರಾಟಗಾರ ಸುದತ್ತ ಜೈನ್ ಶಿರ್ತಾಡಿಯವರು ಕೆಲವು ದಿನ ಉಪವಾಸ ಸತ್ಯಾಗ್ರಹ ಮಾಡಿದರು. ಅಂದಿನ ಜನಪ್ರತಿನಿಧಿಗಳು, ಇಲಾಖೆಯ ಪ್ರಮುಖರು ಬಂದು ಮುಂದಕ್ಕೆ ನೋಡೋಣ ಅಂತ ಉಪವಾಸವನ್ನ ಹಿಂತೆಗೆಸಿದ್ರು. ಆದರೆ ಈಗ ಮತ್ತೆ ಅದೇ ಅವಸ್ಥೆಯಾಗಿದೆ. ಒಬ್ಬರೇ ವೈದ್ಯರು. ಬೆಳುವಾಯಿಯ ವೈದ್ಯರಾಗಿರುವ ಡಾಕ್ಟರ್ ಭರತ್ ಅವರಿಗೆ ಈ ಆಸ್ಪತ್ರೆಯ ಚಾರ್ಜ್. ಅವರಿಗೆ ಇನ್ನೂ ಕೆಲವು ಕಡೆ ಚಾರ್ಜ್ ಇದೆ. ಹಾಗಾಗಿ ವಾರದಲ್ಲಿ 1 ದಿನ ಬಂದು ಹೋಗ್ತಾರೆ. 12ಕ್ಕೂ ಅಧಿಕ ಗ್ರಾಮಗಳನ್ನು ಹೊಂದಿರುವ ಈ ಆಸ್ಪತ್ರೆಗೆ ಇಲ್ಲಿ ದಿನಂಪ್ರತಿ ದೊಡ್ಡ ಸಂಖ್ಯೆಯಲ್ಲಿ ರೋಗಿಗಳು ಬರ್ತಾರೆ. ಮಧ್ಯಾಹ್ನದ ವೇಳೆಗೆ ಕೆಲವೊಮ್ಮೆ ರೋಗಿಗಳ ಸಂಖ್ಯೆ 90 ದಾಟುತ್ತೆ. ಆದರೆ ಮಧ್ಯಾಹ್ನದ ಮೇಲೆ ಬಾಗಿಲು ಮುಚ್ಚಲಾಗುತ್ತೆ. ಆರೋಗ್ಯ ಸಚಿವರಾಗಿರುವ ಯುಟಿ ಖಾದರ್ ಗಮನ ಹರಿಸಿ ಖಾಯಂ ವೈದ್ಯರು, ಸಿಬ್ಬಂದಿಗಳನ್ನು ನೇಮಕಗೊಳಿಸಿ ಹಿಂದಿನಂತೆ ದಿನದ 24 ಗಂಟೆಯೂ ಕಾರ್ಯಾಚರಿಸುವಂತೆ ಮಾಡುವ ಅವಶ್ಯಕತೆ ಇದೆ. 15 ಗ್ರಾಮ ಸಂಬಂಧಪಟ್ಟಿನ ಅಂಚನೆ ಮೂಲು ಗ್ರಾಮ ಪಂಚಾಯತ್ ಉಂಡು, ನಿತ್ಯ ಜನ ಬರ್ಪು ಚರ್ಚ್ ಉಂಡು, ఒక ದೇವಸ್ಥಾನ ಉಲ್ಲ ಮೂಲು ಜನಕ್ಕಲು ಬತ್ತನಾಕಲು ಬರ್ಪುನು ರಾತ್ರಿ ಬೆದ್ರಾಗ ಕುಡ್ಲಾಗ ಬೋರ್ಡ್ ಹಾಕೊಂಡು ಪ್ರೈವೇಟ್ ಒಲೆಗೆ ಅಂತ ದಿಪ್ಪನಾಗ ಎಂಕಲೆಗೆ ಆಯ್ನತ್ತು ಬೇಗ ಸರ್ಕಾರದ ಸೇರಿದೆ ಏನೆಲ್ಲ ಬಂತದ್ದು ಎಂಕಲೆ ಡಾಕ್ಟರ್ ಬರ್ಪಲೇಕ ಮಲ್ಪೋಡು 24 ಗಂಟೆಲ ಮೂಡು ಆಸ್ಪತ್ರೆ ಓಪನ್ ಇಪ್ಪೋಡು. ಅದು ಈ ಬೇರೆ ಫಸ್ಟ್ ಗೊತ್ತಾಗ ಆಟೋ ಡ್ರೈವರ್ಸ್ನಲ್ಲಿ ಡ್ಯಾನ್ ಪಂಡ ಪ್ರತಿಯೊಂದು ಇಲ್ಲದಕ್ಕೆ ಎಲ್ಲ ಲೆತ್ತೊಂದು ರೂಕು ಆರೋಗ್ಯ 4-4:30 ಗಂಟೆಗೆ ಹಾಸ್ಪಿಟಲ್ ಕ್ಲೋಸ್ ಆಪುಡು ಸರ್ಕಾರದ ಕೊರ್ಪುನ ಮಲ್ಲ ಇಂಗ್ಲೀಷ್